ಇವತ್ತು ನಾವು ಯುವ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು, ಯುವ ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿಗಳಾಗಿರತಕ್ಕಂತಹ ಕಿರಣ್ ರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ದೀಕ್ಷಿತ್ ಅತ್ತಾವರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರತಕ್ಕಂತಹ ರೂಪೇಶ್ ರೈ ಅವರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂತಹ ಆಸಿಫ್ ರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೇ ಸ್ತಂಭ, 4ನೇ ಪಿಲ್ಲರ್ಗಳಾಗಿರ್ತಕ್ಕಂತಹ ಪತ್ರಿಕೋದ್ಯಮದ ಎಲ್ಲ ನನ್ನ ಸಮ್ಮಿತ್ರರಿಗೆ ಈ ಒಂದು ಯುವ ಕಾಂಗ್ರೆಸ್ ವತಿಯಿಂದ ನಡೆಯುವಂತಹ ಪತ್ರಿಕಾಗೋಷ್ಠಿಗೆ ಪ್ರಥಮವಾಗಿ ನಾನು ನಿಮಗೆ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಯೂತ್ ಕಾಂಗ್ರೆಸ್ಸಿನ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಪ್ರಕಟಿಸಬೇಕು. ಮಾತ್ರ ಅಲ್ಲ, ಈ ಜಿಲ್ಲೆಯಲ್ಲಿ ಮತ್ತೆ ಯೂತ್ ಕಾಂಗ್ರೆಸ್ನನ್ನ ಯಾವ ರೀತಿ ನಾವು ಬಲಿಷ್ಠವನ್ನಾಗಿ ಮಾಡ್ತೇವೆ ಹೇಳುವಂತಹ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಕರೆದಿದ್ದೇವೆ. ಈ ದೇಶದಲ್ಲಿ ಯಾರಿಗೂ ಕೂಡ ಸರಿಸಾಟಿ ಇಲ್ಲದಂತಹ ಓರ್ವ ಜನನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಕನಸಿನಂತೆ ಇಡೀ ದೇಶದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ಸಿನ ಆಂತರಿಕ ಚುನಾವಣೆ ನಡೆಯುತ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಯೂತ್ ಕಾಂಗ್ರೆಸ್ನ ಆಂತರಿಕ ಚುನಾವಣೆ ನಡೆಯಿತು. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 143 ಯುವಕರು ಈ ಒಂದು ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದರು. ಈ 143 ಯುವಕರು ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ, ಪ್ರತಿಯೊಂದು ಹಳ್ಳಿಗೂ ಹೋಗಿ ಅಲ್ಲಿನ ಯುವಕರನ್ನ ಭೇಟಿ ಮಾಡಿ ಯೂತ್ ಕಾಂಗ್ರೆಸ್ಸಿನ ಸದಸ್ಯತ್ವವನ್ನ ಅವರಿಂದ ಪಡೆದು ಈ ಒಂದು ಚುನಾವಣೆಯಲ್ಲಿ ಅವರನ್ನ ಅವಕಾಶ ಮಾಡಲಿಕ್ಕೆ ಇವತ್ತು ದಾರಿಯನ್ನ ಮಾಡಿಕೊಟ್ರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಸರಿಸುಮಾರು 50,000ಕ್ಕಿಂತ ಹೆಚ್ಚಿನ ಯೂತ್ ಕಾಂಗ್ರೆಸ್ಸಿನ ಸದಸ್ಯತ್ವ ಅಭಿಯಾನ ಆಗಿದೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ 16 ಬ್ಲಾಕ್ ಅಧ್ಯಕ್ಷರು ಮತ್ತು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಧ್ಯಕ್ಷರ ಆಯ್ಕೆ ಈಗಾಗಲೇ ಆಗಿದೆ. ಈಗಾಗಲೇ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಹಕೀಂ ಕೊಕ್ಕಡರವರು, ಅದೇ ರೀತಿ ಬೆಳ್ತಂಗಡಿ ನಗರ ಇದರ ಅಧ್ಯಕ್ಷರಾಗಿ ಅಜರ್ ರವರು, ಬೆಳ್ತಂಗಡಿಯ ಗ್ರಾಮಾಂತರ ಬ್ಲಾಕ್ನ ಅಧ್ಯಕ್ಷರಾಗಿ ಅನ್ಸಾಫ್ ರವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಸಿಂಧ್ಯರವರು, ಬಂಟ್ವಾಳ ಬ್ಲಾಕ್ನ ಅಧ್ಯಕ್ಷರಾಗಿ
ಪ್ರಜ್ವಲ್ ಶೆಟ್ಟಿ ಅವರು, ಪಾಣಮಂಗಳೂರು ಬ್ಲಾಕ್ನ ಅಧ್ಯಕ್ಷರಾಗಿ ಇಶಾಮ್ ರವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಫಾರೂಕ್ ಪೆರ್ನೆ ಅವರು, ಪುತ್ತೂರು ಬ್ಲಾಕ್ನ ಅಧ್ಯಕ್ಷರಾಗಿ ಅಖಿಲ್ ಕಲ್ಲರೆ ಅವರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ನ ಅಧ್ಯಕ್ಷರಾಗಿ ಸಮದ್ ರವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ನವಾಜ್ ಉಲ್ಲಾಲ್ ರವರು, ಉಳ್ಳಾಲ ಬ್ಲಾಕ್ನ ಅಧ್ಯಕ್ಷರಾಗಿ ಸ್ವೀಟಿ ಡಿಸೋಜರ್ ಅವರು, ಮುಡಿಪು ಬ್ಲಾಕ್ನ ಅಧ್ಯಕ್ಷರಾಗಿ ಪ್ರತಾಪ್ ರವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ರೂಪೇಶ್ ರೈ ಅವರು, ಸುರತ್ಕಲ್ ಬ್ಲಾಕ್ನ ಅಧ್ಯಕ್ಷರಾಗಿ ಪ್ರಣಾಮ್ ಕುಮಾರ್ ರವರು, ಗುರುಪುರ ಬ್ಲಾಕ್ನ ಅಧ್ಯಕ್ಷರಾಗಿ ಮುಫೀದ್ ರವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಆಸಿಫ್ ರವರು, ಮಂಗಳೂರು ಸಿಟಿ ಬ್ಲಾಕ್ನ ಅಧ್ಯಕ್ಷರಾಗಿ ವೆಲ್ವಿನ್ ರವರು, ಮಂಗಳೂರು ಸೌತ್ ಬ್ಲಾಕ್ನ ಅಧ್ಯಕ್ಷರಾಗಿ ಪೃಥ್ವಿರಾಜ್ ರವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಜಾಕ್ಸನ್ ರವರು, ಮೂಡುಬಿದ್ರೆ ಬ್ಲಾಕ್ನ ಅಧ್ಯಕ್ಷರಾಗಿ ಸಿದ್ದಿಕ್ ರವರು, ಮುಲ್ಕಿ ಬ್ಲಾಕ್ನ ಅಧ್ಯಕ್ಷರಾಗಿ ಅನೀಸ್ ಡಿಸೋಜರ್ ಅವರು ಆಯ್ಕೆಯಾಗಿದ್ದಾರೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಹಾಗೂ 16 ಬ್ಲಾಕ್ನ ಅಧ್ಯಕ್ಷರಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಇನ್ನು ನಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ ಸಮಿತಿ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಈಗಾಗಲೇ 15 ಮಂದಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಮೊಹಮ್ಮದ್ ಹಾಸಿರ್ ರವರು, ಆದರ್ಶ್ ಶೆಟ್ಟಿ ಅವರು, ಗುರುರಾಜ್ ರವರು, ಮೊಹಮ್ಮದ್ ಉನೈಸ್ ರವರು, ಮಹೇಶ್ ಕುಮಾರ್ ರವರು, ಇಬ್ರಾಹಿಂ ಬಾತಿಶ್ ರವರು, ವಿಶಾಲ್ ಪೂಜಾರಿ ಅವರು, ಮೊಹಮ್ಮದ್ ತುಫೇಲ್ ರವರು, ಪ್ರೀಮಸ್ ಡಿಸೋಜರ್ ಅವರು, ಉಮೈರಾ ಬಾನುರವರು, ಮಿತೇಶ್ ಡಿಸೋಜರ್ ಅವರು, ಶಂಶುದ್ದೀನ್ ರವರು, ಸುದರ್ಶನ್ ಶೆಟ್ಟಿ ಅವರು, ಶಾಹುಲ್ ಹಮೀದ್ ರವರು, ಸೌಹಾನ್ ಹೆಸ್ಕೇರ್ ಅವರು, ಹೀಗೆ ಒಟ್ಟು 15 ಮಂದಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಗಿ 4 ಜನ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯ ಉಪಾಧ್ಯಕ್ಷರಾಗಿ ದೀಕ್ಷಿತ್ ಅತ್ತಾವರ್ ರವರು, ಬಶೀರ್ ರವರು, ಸುನೀತ್ ದೇಸಾರ್ ಅವರು, ವಿನೋಲಾ ಪಿಂಟರ್ ಅವರು, ಹೀಗೆ 4 ಮಂದಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಈ ಜಿಲ್ಲೆಯಿಂದ ರಾಜ್ಯ ಕಾರ್ಯದರ್ಶಿಗಳಾಗಿ 4 ಜನ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಶ್ರೀ ಪ್ರಸಾದ್ ಪಾನಾಜೆರವರು, ಅಭಿನಂದನ್ ಹರೀಶ್ ರವರು, ರೌಫ್ ರವರು, ಅದೇ ರೀತಿ ಪವನ್ ಸಾಲ್ಯನ್ ರವರು, ಹೀಗೆ 4 ಜನ ನಮ್ಮ ಜಿಲ್ಲೆಯಿಂದ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಈ ಜಿಲ್ಲೆಯ ಅಧ್ಯಕ್ಷನಾಗಿ ಒಬ್ಬ ಯುವಕ, ನಿಮ್ಮ ಮುಂದೆ ಇಬ್ರಾಹಿಂ ನವಾಜ್ ಹೇಳುವಂತಹ ಒಬ್ಬ ಯುವಕ, ಇತಿಹಾಸ ಪ್ರಸಿದ್ಧವಾದಂತಹ ಪೊಳಲಿ ಪ್ರದೇಶದ ಬಡಕಬೈಲ್ ಹೇಳುವಂತಹ ಗ್ರಾಮೀಣ ಭಾಗದ ಒಬ್ಬ ಯುವಕ, ಒಬ್ಬ ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ಜನರ ಸೇವೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಆ ಗ್ರಾಮದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಯುವಕನನ್ನ ನನ್ನ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂತಹ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆಯವರು ಒಬ್ಬ ಯುವಕನನ್ನ ಗುರುತಿಸಿದ್ದಾರೆ. ಇವತ್ತು ಈ ಒಂದು ಜಿಲ್ಲೆಯ ಒಬ್ಬ ಅಧ್ಯಕ್ಷನಾಗಬೇಕಾದ್ರೆ ನನಗೆ ರಾಜಕೀಯವಾಗಿ ಶಕ್ತಿ ತುಂಬಿದಂತಹ ಈ ರಾಜ್ಯದ ಓರ್ವ ಚಿರಪರಿಚಿತ ನಾಯಕ,
ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಚಿರಪರಿಚಿತರಾದಂತಹ 6 ಬಾರಿ ಶಾಸಕರಾಗಿ 3 ಬಾರಿ ಮಂತ್ರಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿದ್ದಂತಹ ಒಬ್ಬ ಹಿರಿಯ ರಾಜಕಾರಣಿ ಸನ್ಮಾನ್ಯ ರಮಾನಾಥ ರೈಯವರ ಆಶೀರ್ವಾದದಿಂದ ಒಬ್ಬ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ. ಇವತ್ತು ಕಳೆದ ಮಾಜಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರತಕ್ಕಂತಹ ಮಿಥುನ್ ರೈಯವರ ಅವಧಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆಯನ್ನು ನಾನು ಸಲ್ಲಿಸಿದ್ದೇನೆ. ನಿಕಟಪೂರ್ವ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಲುಕ್ಮಾನ್ ಬಂಟ್ವಾಳ್, ಅದೇ ರೀತಿ ಕಾರ್ಯಾಧ್ಯಕ್ಷರಾಗಿರತಕ್ಕಂತಹ ಗಿರೀಶ್ ರವರ ಅವಧಿಯಲ್ಲಿಯೂ ಕೂಡ ನಾನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಪಾಣೆಮಂಗಳೂರು ಬ್ಲಾಕ್ನ ಅಧ್ಯಕ್ಷನಾಗಿ ನಾವು ಸೇವೆಯನ್ನ ಸಲ್ಲಿಸಿದ್ದೇವೆ. ಬಹುಶಃ ಈ ಒಂದು ಜಿಲ್ಲಾಧ್ಯಕ್ಷ ಆಗಬೇಕಾದ್ರೆ ಬಹುಶಃ ನಮ್ಮ ಜಿಲ್ಲೆಯ ಬಹಳಷ್ಟು ನಾಯಕರ ಹಿರಿಯರ ಆಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷನಾಗಿದ್ದೇನೆ. ವಿಶೇಷವಾಗಿ 5 ಬಾರಿ ಶಾಸಕರಾಗಿ 2 ಬಾರಿ ಮಂತ್ರಿಯಾದಂತಹ ನಮ್ಮ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ UT ಖಾದರ್ ಅವರು, ಅದೇ ರೀತಿ KPCCಯ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಉಸ್ತುವಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು, ಅದೇ ರೀತಿ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಹರೀಶ್ ಕುಮಾರ್ ಅವರು, ಈ ಜಿಲ್ಲೆಯ ಯೂತ್ ಐಕಾನ್ಗಳಂತೆ ಹೆಸರಾದಂತಹ ಮಿಥುನ್ ರೈ ಅವರಾಗಿರಬಹುದು, ಇನಾಯತ್ ಆಲಿಯಾ ಅವರಾಗಿರಬಹುದು, ಅದೇ ರೀತಿ ರಕ್ಷಿತ್ ಶಿವರಾಮ್ ರವರು, ಪದ್ಮರಾಜ್ R ಪೂಜಾರಿ ಅವರು, ಶಕುಂತಲಾ ಶೆಟ್ಟಿ ಅವರು, ಅಶೋಕ್ ಕುಮಾರ್ ರೈ ಅವರು, JR ಲೋಬರ್ ಅವರು, ಐವನ್ ಡಿಸೋಜರ್ ಅವರು, ಅದೇ ರೀತಿ ಇಬ್ರಾಹಿಂ ಕೋಡಿಜಾಲ್ ರವರು, ಫಾರೂಕ್ ಬಯಬೆ ಅವರು, ಹೀಗೆ ನಮ್ಮ ಎಲ್ಲ ಜಿಲ್ಲೆಯ ನಾಯಕರು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಬೂತ್ ಅಧ್ಯಕ್ಷರು, ವಲಯಾಧ್ಯಕ್ಷರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹೀಗೆ ಎಲ್ಲರ ಒಂದು ಆಶೀರ್ವಾದದಿಂದ, ವಿಶೇಷವಾಗಿ ನಮ್ಮ ಯುವಕರ ಒಂದು ಪರಿಶ್ರಮದಿಂದ ನಾನು ಇವತ್ತು ಜಿಲ್ಲಾಧ್ಯಕ್ಷನಾಗಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಒಬ್ಬ ಮನುಷ್ಯನಿಗೆ 2 ಕಣ್ಣುಗಳು ಎಷ್ಟು ಅಮೂಲ್ಯವೋ ಅದೇ ರೀತಿ ಒಬ್ಬ ಇಬ್ರಾಹಿಂ ನವಾಜ್ನ ಈ ಒಂದು ಆಂತರಿಕ ಚುನಾವಣೆಯಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಇಡೀ ಜಿಲ್ಲಾದ್ಯಂತ ನನ್ನೊಂದಿಗೆ ಸಹಕರಿಸಿದಂತಹ ಯೂತ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಗಿರೀಶ್ ಆಳ್ವರ್ ಅವರು, ಅದೇ ರೀತಿ ಮೆರಿಲ್ ರೇಗೋರ್ ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಿರುವಂತಹ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳು. ಇನ್ನು ನಾವು ಯೂತ್ ಕಾಂಗ್ರೆಸ್ನ ಪಕ್ಷ ಸಂಘಟನೆ ಬಗ್ಗೆ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕಾಗಿದೆ. ಈಗಾಗಲೇ ಯೂತ್ ಕಾಂಗ್ರೆಸ್ನಲ್ಲಿ ಆಯ್ಕೆಯಾದಂತಹ ಪದಾಧಿಕಾರಿಗಳು ಪ್ರತಿಯೊಂದು ಬೂತ್ ಮಟ್ಟದಲ್ಲಿಯೂ ಕೂಡ ನಾವು ಸರಿಸುಮಾರು 10 ಯುವಕರ ತಂಡವನ್ನ ರಚಿಸಬೇಕು ಹೇಳುವಂತಹ ಒಂದು ಉದ್ದೇಶವನ್ನ ಇವತ್ತು ನಾವು ಇಟ್ಟುಕೊಂಡಿದ್ದೇವೆ. ಈ ಒಂದು ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಅವಕಾಶ ದೊರಕಿದೆ. ಇಲ್ಲಿ ಸೋಲು ಗೆಲುವು ಹೇಳುವುದು ಇಲ್ಲ. ಬದಲಿಗೆ ಒಬ್ಬ ಅಧ್ಯಕ್ಷರಾದರೆ ಇನ್ನುಳಿದವರು ಉಪಾಧ್ಯಕ್ಷರಾಗ್ತಾರೆ, ಇನ್ನುಳಿದವರು ಪ್ರಧಾನ ಕಾರ್ಯದರ್ಶಿಗಳಾಗ್ತಾರೆ. ಹೀಗೆ ಒಂದಲ್ಲ ಒಂದು ರೀತಿಯಾದಂತಹ ಜವಾಬ್ದಾರಿ ಇವತ್ತು ಜಿಲ್ಲೆಯಲ್ಲಿ ಸ್ಪರ್ಧಿಸಿದಂತ ಪ್ರತಿಯೊಬ್ಬರಿಗೂ ಇದೆ ಹೇಳುವುದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇರುವಂತದ್ದು.
ಕಳೆದ ಯೂತ್ ಕಾಂಗ್ರೆಸ್ಸಿನ ಮಾಸಿಕ ಸಭೆಯಲ್ಲಿ ಹಲವಾರು ಪಕ್ಷ ಸಂಘಟನೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದೆವು. ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಮತ್ತು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಿಗೆ ಈಗಾಗಲೇ ಅವರಿಗೆ ಸಂಬಂಧಪಟ್ಟಂತಹ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತಹ ಜವಾಬ್ದಾರಿಯನ್ನ ನೀಡಿದ್ದೇವೆ. ಆ ಒಂದು ಜವಾಬ್ದಾರಿಯ ಜೊತೆಗೆ ಬಹುಶಃ ಅಲ್ಲಿಯ ಸ್ಥಳೀಯ ಬೂತ್ ಅಧ್ಯಕ್ಷರನ್ನ, ವಲಯ ಅಧ್ಯಕ್ಷರನ್ನ, ಬ್ಲಾಕ್ ಅಧ್ಯಕ್ಷರನ್ನ ಸಂಪರ್ಕಿಸಿ ಅವರೊಂದಿಗೆ ಚರ್ಚಿಸಿ ಅವರ ಸಲಹೆಯನ್ನ ಪಡೆದು ತಾವುಗಳು ಬ್ಲಾಕ್ನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಹೇಳುವಂತಹ ನಿರ್ದೇಶನವನ್ನ ಈಗಾಗಲೇ ನಾವು ನೀಡಿದ್ದೇವೆ. ಮಾತ್ರ ಅಲ್ಲ, ಎಲ್ಲ ವರ್ಗದವರಿಗೂ ಕೂಡ ವಿಶೇಷವಾಗಿ ಅವಕಾಶಗಳನ್ನ ಈ ಒಂದು ಪದಾಧಿಕಾರಿಗಳ ಪಟ್ಟಿಯಲ್ಲಿ ನೀಡಲಾಗಿದೆ. ಹಿಂದುಳಿದ ವರ್ಗ, ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹೀಗೆ ಹಿಂದುಳಿದಂತಹ ಎಲ್ಲ ವರ್ಗದವರಿಗೂ ಕೂಡ ಸಮಾನವಾದಂತಹ ಅವಕಾಶ ಇವತ್ತು ಯೂತ್ ಕಾಂಗ್ರೆಸ್ನ ಈ ಒಂದು ಪದಾಧಿಕಾರಿಗಳ ಆಯ್ಕೆಯಲ್ಲಿ ನಡೀತದೆ ಹೇಳುವಂತಹ ವಿಚಾರವನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇರುವಂತದ್ದು. ಇನ್ನು ಆ ಶಕ್ತಿಯನ್ನ ಜಿಲ್ಲೆಯಲ್ಲಿ ಮತ್ತೆ ನಾವು ಪ್ರಕಟಿಸುವಂತಹ ದಿನಗಳು ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ ಹೇಳುವಂತಹ ವಿಚಾರವನ್ನ ತಮ್ಮ ಮುಂದೆ ಹೇಳುತ್ತಾ, ಮುಂಬರುವಂತಹ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆಯಲ್ಲಿಯೂ ಕೂಡ ಯುವಕರು ಸಂಘಟಿತರಾಗಿ ಹಿರಿಯ ಕಾಂಗ್ರೆಸ್ನವರೊಂದಿಗೆ ಸೇರಿಕೊಂಡು ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ನಾವು ಮತ್ತೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪತಾಕೆಯನ್ನ ಹಾರಿಸಲಿಕ್ಕೆ ನಾವು ಕೂಡ ಅವರೊಂದಿಗೆ ಕೈ ಜೋಡಿಸ್ತೇವೆ ಹೇಳುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಈ ರಾಜ್ಯದ ಯೂತ್ ಕಾಂಗ್ರೆಸ್ನ ಚುಕ್ಕಾಣಿಯನ್ನ ಹಿಡಿದಿರುವಂತಹ NSYನ 2 ಬಾರಿ ರಾಜ್ಯಾಧ್ಯಕ್ಷರಾಗಿ, ಯೂತ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ, ಪ್ರಸ್ತುತ ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಬಹುಶಃ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ಬರುವ 17ನೇ ತಾರೀಕು ಸೋಮವಾರದಂದು ನಡೆಯಲಿಕ್ಕಿದೆ. ಯುವ ಸಂಕಲ್ಪ ಹೇಳುವಂತಹ ಆ ಒಂದು ವಾಕ್ಯದಡಿ ಯುವಕರು ಎಲ್ಲರೂ ಕೂಡ ಒಂದಾಗಬೇಕು, ಯುವಕರು ಈ ದೇಶದ ಶಕ್ತಿ ಹೇಳುವುದನ್ನ ಮತ್ತೆ ತೋರಿಸಿಕೊಡಬೇಕು ಹೇಳುವಂತಹ ನಿಟ್ಟಿನಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಜನ ಯುವಕರು ಸೇರ್ಲಿಕ್ಕಿದ್ದಾರೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಕೂಡ ಸರಿಸುಮಾರು 1,000ಕ್ಕಿಂತ ಹೆಚ್ಚಿನ ಯುವಕರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ ಹೇಳುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷರ ಪದಗ್ರಹಣ ಆದ ಬಳಿಕ ಬಹುಶಃ ನಾವು ನಮ್ಮ ಜಿಲ್ಲೆಯ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ನಿಗದಿಯನ್ನ ಮಾಡ್ತೇವೆ ಹೇಳುವಂತ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 2 ಶಾಸಕರಿದ್ದಾರೆ. ನಮ್ಮ ಗುರಿಯೇ ಅದು, ನಾನು ಈಗಾಗಲೇ ಹೇಳಿದಾಗೆ ನಾವು ಪ್ರತಿಯೊಂದು ಬೂತಲ್ಲೂ ಕೂಡ ಯುವಕರನ್ನ ಸಂಘಟಿಸಬೇಕಾದ್ರೆ ಪಕ್ಷ ಸಂಘಟನೆ ಆಗಬೇಕಾದದ್ದು ನಿಜ. ಪ್ರತಿಯೊಂದು ಬೂತಲ್ಲಿಯೂ ಕೂಡ ಮಹಿಳೆಯರನ್ನ ಸೇರಿಸಿ ಒಂದು 10 ಜನರ ತಂಡವನ್ನ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಇದರ ಮುಖಾಂತರ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಪತಾಕೆಯನ್ನ ಖಂಡಿತ ಈ ಜಿಲ್ಲೆಯಲ್ಲಿ ಹಾರಿಸ್ತೇವೆ ಹೇಳುವಂತಹ ಭರವಸೆಯ ಮಾತನ್ನ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ವಿಚಾರದ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ಕೂಡ ಬಹಳ ತೀಕ್ಷ್ಣವಾಗಿ ಇದನ್ನ ಪರಿಗಣಿಸಿ ಬಹುಶಃ ನಮ್ಮ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಅವರೊಟ್ಟಿಗೆ ನಾವು ಕೂಡ ಕೈ ಜೋಡಿಸಿಕೊಂಡು
ಬಹುಶಃ ನಮ್ಮ ಯುವಕರಿಗೆ ಆಗುವಂತಹ ಇತರ ಪಕ್ಷಗಳ ಅನ್ಯಾಯದ ವಿರುದ್ಧ ನಾವು ಕೂಡ ಕೇಸನ್ನ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕೇಸನ್ನ ದಾಖಲಿಸಲಾಗಿದೆ. ಕಾನೂನು ಪ್ರಕಾರ ಆ ಒಂದು ಕೇಸು ಮುಂದುವರಿಯುತ್ತದೆ ಹೇಳಿಕೆ ಸಂದರ್ಭ ಒಂದು ತಿಂಗಳು ಮಾತ್ರ. ಆ ಒಂದು ತಿಂಗಳ ಅವಧಿಯಲ್ಲಿ ನಮ್ಮ ಯುವಕರು ಪ್ರತಿ ಹಳ್ಳಿಗೂ ಹೋಗಿ 50,000 ಯುವಕರನ್ನ ಈಗಾಗಲೇ ಸೇರ್ಪಡೆಯನ್ನ ಮಾಡಿದ್ದಾರೆ. ನಾವು ನಮಗೆ ಸಿಕ್ಕಿದಂತಹ ಒಂದು 3 ವರ್ಷಗಳ ಅವಕಾಶ, 3 ವರ್ಷದ ಆ ಕಾಲಘಟ್ಟದಲ್ಲಿ ನಾವು ಕೂಡ ಹೆಚ್ಚಿನ ಯುವಕರನ್ನ ಸೇರಿಸುವಂತಹ ಆ ಒಂದು ಹೊಣೆಗಾರಿಕೆ, ಒಂದು ಜವಾಬ್ದಾರಿಯನ್ನು ನಾವು ಹೊತ್ತುಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.